ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಇವರು ನಮ್ಮ ಅಡುಗೆ ಮನೆಗೆ ಬಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಡಿಲೀಷಿಯಸ್ ಆಗಿರೋವಂತಹ ಸಿಂಪಲ್ ರೆಸಿಪಿನ ಹೇಳ್ಕೊಡ್ತಾ ಇರ್ತಾರೆ ನಮಗೆ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಇವತ್ತು ಕೂಡ ಸ್ಪೆಷಲ್ ಆಗಿರೋವಂಥ 2 ರೆಸಿಪಿನ ಹೇಳ್ಕೊಡೋಕೆ ಅಂತ ದಾಕ್ಷಾಯಿಣಿ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಪ್ರಥಮ ಭೇಟಿ ಆದರೆ ನೀವು ಮಾಡಿಕೊಡೋ ಅಂತ ಅಡುಗೆ ಹೇಗಿರುತ್ತೆ ಅಂತ ನನಗೆ ನೋಡಿ ಗೊತ್ತು. ಹಾಗಾಗಿ ನೀವು ತುಂಬಾ ಹತ್ತಿರದವರಂತೆ ಭಾಸ ಆಗ್ತೀರಾ. ಅಂಡ್ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಮ್ಮ ಹುಬ್ಳಿ ಸೈಡ್ ಇಂದು ಉಂಡಗಡುಬು ಮತ್ತೆ ಪುಂಡಿ ಪಲ್ಯ. ಓಕೆ, ಎರಡು ಕೂಡ ನಾನು ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು. ಸೊ ಟೇಸ್ಟ್ ಹೇಗಿರುತ್ತೆ ಮೇಡಮ್? ಕೇಳೋದಾದ್ರೆ ಚೆನ್ನಾಗಿರ್ತದೆ. ನೀವು ಇಲ್ಲಿ ಪುಂಡಿ ಹೇಳ್ತೀರಲ್ಲ, ಅದೇ ತರನಾಗಿ ನಾವು ಜೋಳದ ಹಿಟ್ಟಿಂದ ಮಾಡ್ತೇವೆ. ನೀವು ಇಲ್ಲಿ ಅಕ್ಕಿ ಕಡೆದು ಮಾಡಿ ಹಾಗೆ ಮಾಡ್ತೀರಾ. ಡಿಫ್ರೆಂಟ್ ಇಷ್ಟೇ. ನಾವು ಜೋಳದ್ದು, ನೀವು ಅಕ್ಕಿನ ಮಾಡುವಂಥದ್ದು. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗುವ ಬನ್ನಿ. ಎಸ್ ಮೇಡಮ್, ಫಸ್ಟ್ ಯಾವ ರೆಸಿಪಿ? ಉಂಡುಗಡುಬು ಮಾಡೋದು. ಉಂಡುಗಡುಬು ಹೇಗಿರುತ್ತೆ ಅಂತ ಮಾಡ್ತಾ ನೋಡ್ಬೋದಲ್ವಾ? ಓಕೆ, ಹಾಗಾದ್ರೆ ಫಸ್ಟಿಗೆ ನೀರಿಡುವ. ಓಕೆ, ಇದು ಮೆಜರ್ಮೆಂಟ್ ಅಲ್ಲೇ ನೀರು ಹಾಕಬೇಕು. ಕಪ್ ಕೊಡಿ. ಈ ಕಪ್ ಮೆಜರ್ಮೆಂಟ್? ಹೌದು, ಇದೇ ಕಪ್, ಸೇಮ್ ಕಪ್ ಇದೆ ಅಲ್ಲ, ಇದರಿಂದ 2 ಕಪ್ ನೀರು ಹಾಕುದು. ಸ್ಪೂನ್ ಕೊಡಿ. ಸ್ವಲ್ಪ ಉಪ್ಪು ಹಾಕುವ ಇದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಮತ್ತೆ ಮಿಕ್ಸಿಗೆ ನೀರುಳ್ಳಿ, ಓಮ ಮತ್ತೆ ಜೀರಿಗೆ ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಬೇಕು ಇದಕ್ಕೆ. ಇವಾಗ ಈರುಳ್ಳಿ, ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಮ ಮತ್ತೆ ನೀರುಳ್ಳಿ. ಓಕೆ, ನೀವೆಷ್ಟು ಈರುಳ್ಳಿ ತಗೊಂಡಿದ್ದೀರಾ? 1 ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿದ್ದು. ಅದ್ರಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ. ನೀರು ಸ್ವಲ್ಪ ಸಾಕಲ್ಲ? ಸ್ವಲ್ಪ ಸಾಕು. ಸಾಕು. ಗ್ರೈಂಡ್ ಮಾಡಿದ್ದೇನೆ, ನೋಡಿ ಸಾಕಾಗುತ್ತಾ? ಸಾಕು ಸಾಕು. ಓಕೆ, ನೀರಿಷ್ಟು ಹಾಕಿದ್ರೆ ಓಕೆನಾ? ಇಷ್ಟೇ ಸಾಕು, ನೀರು ಜಾಸ್ತಿ ಹಾಕಬಾರ್ದು. ಈಗ ಇದಕ್ಕೆ ಹಾಕ್ಬೇಕು ಇದನ್ನು. ಉಂಡುಗಡುಬು ಅಂದ್ರಿ ಮೇಡಮ್, ಇದು ಯಾವ ರೀತಿಯಾದಂತಹ ಒಂದು ತಿಂಡಿ? ಊಟಕ್ಕೆ. ಮಧ್ಯಾಹ್ನ ಊಟಕ್ಕೆ ಪುಂಡಿ ಸೊಪ್ಪು ಮತ್ತೆ ಉಂಡುಗಡುಬು ಮತ್ತೆ ಕೆಂಪು ಚಟ್ನಿ ಅಂತ ಮಾಡ್ತೇವೆ. ಅದನ್ನು ಇದು ಮಾಡಿ ನೀರು ಕುದೀತಾ ಇದೆ, ಈ ಹಿಟ್ಟನ್ನು ಹಾಕಿ ತಿರುಗಿಸುವ. ಸೌಟು ತಿರುಗಿಸ್ತಾ ಇರಬೇಕಾಗುತ್ತೆ. ಹೌದು, ತಿರುಗಿಸ್ತಾ ಇರ್ಬೇಕು.
ಇದು ನಾನು ಹಾಕಬೇಕಾ? ಹಾಂ ಹಾಕಿ ಹಾಕಿ ಹಾಕಬೇಕಾ? ಹಾಂ ಹಾಕಿ ಹಾಕಿ ಫುಲ್ ಹಾಕೋದಲ್ವಾ? ಹಾಂ ಹಾಕಿ ಹಾಂ ಸಾಕು ಬಿಡಿ ಸಾಕು. ಓಕೆ. ಗ್ಯಾಸ್ ಆಫ್ ಮಾಡೋದು. ಆಫ್ ಮಾಡೋದಾ? ಹಾಂ. ಓಕೆ. ಇದು ಹೀಗೆ ಎಲ್ಲ ಗಂಟಾಗದ ಹಾಗೆ ಹ್ಞೂ. ತಿರುಗಿಸ್ಬೇಕು. ಓಕೆ. ತಿರುಗಿಸಿ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ರೌಂಡ್ ರೌಂಡ್ ಮಾಡಬೇಕು. ಇದು ತಣ್ಣಗಾಗಿದೆ ಈಗ. ಇದನ್ನು ರೌಂಡ್ ರೌಂಡ್ ಇದು ಮಾಡಬೇಕು, ಬಾಲ್ಸ್ ಮಾಡಿ. ನೀವಾಗಲೇ ಹೇಳ್ತಾ ಇದ್ರಿ ಮೇಡಮ್, ಇದು ಉಣ್ಗಡುಬು ಅಂದ್ರೆ ಊಟದ ಜೊತೆ ಸೈಡ್ ಡಿಶ್ ಆಗಿ ನಾವು ಬಳಸ್ಕೋಬಹುದು ಅಂತ. ಅಂದ್ರೆ ಇದು ಹೇಗೆ ಖಾರ ಇರುತ್ತಾ? ಇಲ್ಲ, ಖಾರ ಏನಿರೋದಿಲ್ಲ. ಮತ್ತೆ ನಂಚ್ಕೊಳ್ಳಿಕ್ಕೆ ಇದು ಖಾರದ್ದು ಮಾಡ್ತೇವಲ್ಲ ಪಲ್ಯ, ಹಾಗೆ ಅದು ಸೊಪ್ಪಿನ ಪಲ್ಯದ ಜೊತೆ ಇದನ್ನು ನಂಚ್ಕೊಂಡು ಊಟ ಮಾಡ್ಕೊಂಡು ತಿನ್ನೋದು. ಓಕೆ. ಇದು ಹುಬ್ಬಳ್ಳಿ ಸ್ಟೈಲ್ ರೆಸಿಪಿನಾ? ಹೌದು. ಇದು ರೆಡಿ ಆಗೋಷ್ಟರಲ್ಲಿ ಇದನ್ನ ಇಟ್ಕೊಳ್ಳಿ ಮೇಡಮ್, ನೀರು ಮತ್ತೆ ನೀರು ಬಿಸಿ ಆಗಿಸಕ್ಕೆ ಇಡಬೇಕು. ಹಾ, ನೀರು ಕುದಿಯುವಾಗ ಇದನ್ನು ಹಾಕ್ಬೇಕು ಪುನಃ. ಓಕೆ. ಇದಕ್ಕೆ ನೀರು ಹೇಗೆ ಹಾಕೋದು? ಹಾಕಿ ಸುಮಾರು ಇದು ಮುಳುಗುವಷ್ಟು ನೀರು ಹಾಕ್ಬೇಕು. ಇವು ಸಾಕಾಗುತ್ತೆ ಅಲ್ವಾ? ಸಾಕಾಗುತ್ತೆ. ಮೇಡಮ್, ಇವಾಗ ನೀರು ಕೂಡ ಬಿಸಿ ಆಗ್ತಾ ಬಂದಿದೆ. ನಾವು ತುಂಬಾ ನೀರು ಬಿಸಿ ಆದ್ಮೇಲೆ ಅದನ್ನ ಹಾಕೊಳ್ಳೋದು. ನೀರು ಕುದಿ ಬರ್ತಾ ಇರ್ಬೇಕು, ಜೋರು ಕುದಿ ಬರುವಾಗ ಇದನ್ನು ಹಾಕಿ ಪುನಃ ಇದನ್ನು ಹಾಕಿದ್ಮೇಲೆ ಅದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ್ಮೇಲೆ ಅದನ್ನು ಸೋಸ್ಬೇಕು, ನೀರಿಂದ ಸಪ್ರೇಟ್ ಮಾಡಿ ತಿನ್ಲಿಕ್ಕೆ ರೆಡಿ ಆಗ್ತದೆ. ನಾವು ಆಲ್ರೆಡಿ ನೀರಲ್ಲಿ ಅದನ್ನ ಅದ್ಕೊಂಡು ಮಿಕ್ಸ್ ಮಾಡಿಡ್ತೇವೆ, ಮತ್ತೆ ಪುನಃ ನೀರಲ್ಲಿ ಹಾಕ್ದಾಗ ಅದು ಅಂಟ್ಕೊಳ್ಳೋದು ಬಿಟ್ಕೊಳ್ಳೋದು ಈ ತರ ಏನಾಗೋದಿಲ್ಲ. ಓಕೆ. ಹೊಟ್ಟೆ ಎಲ್ಲ ಕೆಡಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಇದಾಗಿರ್ತದೆ, ಬೆಂದಿರ್ತದೆ. ಪುನಃ ಇನ್ನೊಮ್ಮೆ ಬೇಯಿಸಿದ್ರೆ ಮರುದಿನಕ್ಕೆ ಇಟ್ಟರು ಸಹ ಏನಾಗುದಿಲ್ಲ ಅದು. ಹಾಗೆ ಇದನ್ನು ಪುನಃ ನೀರಲ್ಲಿ ಬೇಯಿಸುದು. ಬೇಯಿಸಿ ನೀರಿಂದ ಸಪ್ರೇಟ್ ಮಾಡಿದ್ಮೇಲೆ ತಿನ್ಬೋದು. ಹಂಗೆ ತಿನ್ನೋದು. ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಪಲ್ಯ ಎಲ್ಲ ಮಾಡ್ತೇವೆಲ್ಲ ಈಗ, ಇದರೊಟ್ಟಿಗೆ ಚಟ್ನಿ ಪಲ್ಯ ಮಾಡಿರ್ತೇವೆ, ಅದು ಮೊಸರೆಲ್ಲ ಹಾಕೊಂಡು ತಿನ್ಬೋದು. ಯೂಶಲಿ ನಾವು ಇದನ್ನ ಮಾಡಿದಾಗ ಹಬೆಯಲ್ಲಿ ಬೇಯಿಸೋ ಅಂತದಲ್ವಾ? ಇಲ್ಲ, ಹಬೆಯಲ್ಲಿ ಬೇಯಿಸೋದಾದ್ರೆ ಅಕ್ಕಿದ್ ಬೇಯಿಸ್ತೇವೆ, ಇದು ಜೋಳದ್ದಲ್ಲ. ಹಾಗೆ ಜೋಳ ರೆಸಿಪೀಸ್ ಏನಾದ್ರು ಇದನ್ನ ಈ ತರನೇ ಬೇಯಿಸೋದಾ? ಇಲ್ಲ ಇಲ್ಲ, ಅಂದ್ರೆ ಬೇರೆ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ಇರ್ತದೆ. ಇದನ್ನು ಮಾಡುವಾಗ ಹೀಗೆ ಮಾಡೋದು. ಓಕೆ. ಈಗ ನೀರು ಕುದಿತಾ ಇದೆ, ಇದನ್ನು ಹಾಕುದು. ಇದು ಪುನಃ ಕುದಿಬೇಕು ಚೆನ್ನಾಗಿ. ಓಕೆ. ಹಾಗೆ ಇದರಲ್ಲಿ ಬೇಯಿಸಿದ ನಂತರ ಇದು ತಿನ್ನೋಕೆ ರೆಡಿ ಆಗಿರುತ್ತೆ ಅಂತ ಆಯ್ತು. ತುಂಬಾ ಸಿಂಪಲ್ ಆಗಿದೆ. ಅದನ್ನಾದ್ರೆ ನೀವು ಪುಂಡಿ ಆದ್ರೆ ಹಬೆಯಲ್ಲಿ ಬೇಯಿಸ್ತೀರಿ, ಹೌದು. ನಾವು ಹಾಗಲ್ಲ, ಇದನ್ನು ನೀರಲ್ಲಿ ಬೇಯಿಸ್ತೇವೆ. ಅದನ್ನ ಅಟ್ಟಿಯಲ್ಲೆಲ್ಲ ಇಟ್ಟು ನೀವು ಬೇಯಿಸ್ತೀರಲ್ಲ. ಹೌದು, ನಾವು ಅಟ್ಟಿ ಇಟ್ಟು ಬೇಯಿಸ್ಬೇಕಾಗುತ್ತೆ. ಹಾಗೆ ಇದನ್ನು ನಾವು ನೀರಿಗೆ ಹಾಕಿ ಬೇಯಿಸಿ ತಗೊಳ್ತೇವೆ. ಫಾಸ್ಟ್ ಆಗಿ ಆಗುತ್ತೆ ಒಂಚೂರಲ್ವಾ? ರೆಡಿ ಆಗ್ತಾ ಬಂತು. ಓಕೆ. ತಗೊಳ್ಳುವ, ಈಗ ತಗೊಳ್ಬೋದಾ? ಓಕೆ. ಗ್ಯಾಸ್ ಆಫ್ ಮಾಡೋದಾ? ಮಾಡಿ. ಬಿಸಿ ಬಿಸಿಯಾದ ಉಂಡುಗಡುಬು ರೆಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಆಗಿರುವಂತಹ ಉಂಡುಗಡುಬು ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ಹಬೆಯಲ್ಲಿ ಇದನ್ನು ಬೇಯಿಸ್ತೇವೆ, ಬಟ್ ಇದು ಹುಬ್ಬಳ್ಳಿ ಸ್ಟೈಲಲ್ಲಿ ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಉಂಡುಗಡುಬು ತುಂಬ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಉಂಡುಗಡುಬು ತಯಾರಿಸುವ ವಿಧಾನ: ಮೊದಲು 2 ಕಪ್ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಈರುಳ್ಳಿ, ಜೀರಿಗೆ, ಓಂಕಾಳು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ನೀರಿಗೆ ಸೇರಿಸಿ ಕುದಿಸಿ. ಕುದಿ ಬಂದ ನಂತರ ಜೋಳದ ಹಿಟ್ಟನ್ನು ಸೇರಿಸಿ ಗಂಟು ಬಾರದ ಹಾಗೆ
ತಿರುವುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಿ. ಬಳಿಕ ಸ್ವಲ್ಪ ನೀರನ್ನು ಕುದಿಸಿಕೊಳ್ಳಿ. ನೀರು ಕುದಿ ಬಂದ ನಂತರ ಉಂಡೆಗಳನ್ನು ಸೇರಿಸಿ ಬೇಯಿಸಿ. 5ರಿಂದ 10 ನಿಮಿಷ ಕುದಿಸಿ ಬೇಯಿಸಿಕೊಳ್ಳಿ. ಆ ಬಳಿಕ ಉಂಡೆಗಳನ್ನು ಸೋಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಉಂಡಗಡುಬು ತಯಾರು. ಉಂಡ್ಗಡುಬು ಮಾಡೋದು ಹೇಗೆ ಅಂತ ನಮಗೆಲ್ರಿಗೂ ಗೊತ್ತಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರಂತ ಆಲ್ರೆಡಿ ಹೇಳಿದ್ದಾರೆ, ಆದರೂ ಒಂಚೂರು ಹೆಸರು ಕಷ್ಟ ಆಗ್ತಾ ಇದೆ. ಮತ್ತೆ ಅವ್ರ ಹತ್ರ ಕೇಳೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಉಂಡ್ಗಡುಬು ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದಕ್ಕೆ ಸೈಡ್ ಡಿಶ್ ಒಂದನ್ನು ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಮೇಡಮ್ ಹತ್ರ ಇನ್ನೊಮ್ಮೆ ಅದರ ಹೆಸರು ಏನು ಅಂತ ಕೇಳೋಣ. ಎಸ್ ಮೇಡಮ್, ನೀವು ಮಾತಾಡುವಾಗ ಹೇಳಿದ್ರಿ ಉಂಡ್ಗಡುಬುಗೆ ಇದು ಸೈಡಲ್ಲಿ ನೆಂಚ್ಕೊಂಡು ತಿನ್ಲಿಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಇದರ ಹೆಸರನ್ನು ಇನ್ನೊಂದ್ಸಲ ಹೇಳ್ತೀರಾ? ಪುಂಡಿ ಸೊಪ್ಪು. ಪುಂಡಿ ಸೊಪ್ಪು. ಪುಂಡಿ ಸೊಪ್ಪು ಅಂದ್ರೆ ಅದು ಏನು ಸೊಪ್ಪಿನ ಹೆಸರ? ಪುಂಡಿ ಸೊಪ್ಪು ಅಂದ್ರೆ ಹೀಗೆ ಇರ್ತದೆ ಎಲೆ, ಸಣ್ಣದಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಬೇಳೆ, ಶೇಂಗಾ ಅದನ್ನೆಲ್ಲ ಹಾಕಿ ಬೇಯಿಸ್ಬೇಕು. ಮತ್ತೆ ಅಕ್ಕಿ ರವೆ ಇಲ್ಲ ಅಂದ್ರೆ ಜೋಳದ ರವೆ ಹಾಕಿ ಅದಕ್ಕೆ ಹಾಕಿ ತಿರುಗಿಸಿ ಆಮೇಲೆ ಒಗ್ಗರಣೆ ಎಲ್ಲ ಹಾಕ್ಲಿಕ್ಕಿಲ್ಲ. ಇದರಲ್ಲಿ ಪುಂಡಿ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಸಹ ಇರ್ತದೆ, ಹಾಗೆ ಒಳ್ಳೇದು ಜೀವಕ್ಕೆ. ಇದು ಎಲ್ಲಿ ಸಿಗೋ ಅಂತದ್ದು? ಸಿಗ್ತದೆ ಮಾರ್ಕೆಟ್ ಅಲ್ಲಿ, ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಸ್ಪೆಷಲ್ ಅಂತ ಹುಬ್ಬಳ್ಳಿ ಅಲ್ವಾ ಇದು? ಹಾ, ಹುಬ್ಬಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಏನ್ ಮಾಡ್ಬೇಕು ಮೇಡಮ್? ಫಸ್ಟ್ ಕುಕ್ಕರಿಗೆ ನೀರು ಹಾಕಿ ಈ ಸೊಪ್ಪೆಲ್ಲ ಹಾಕಿ ಬೇಯಿಸ್ಕೊಳ್ಳು. ನೀರು ಹಾಕಿ ಮೇಡಮ್. ನೀರು ಹಾಕಿ. ನೀರು ಎಷ್ಟು ಹಾಕ್ಬೇಕಾಗುತ್ತೆ? ಹಾಕಿ ಮೇಡಮ್, ನಾನು ಹೇಳ್ತೇನೆ. ಈಗ ಇದಕ್ಕೆ ಸೊಪ್ಪು ಹಾಕುವ ಮೇಡಮ್. ಓಕೆ, ಇದು ಅದೇ ಸೊಪ್ಪು ಅಲ್ವಾ? ಸೊಪ್ಪು ಕಟ್ ಮಾಡಿರ್ತೇವೆ, ಕಟ್ ಮಾಡ್ಕೊಂಡಿರ್ತೇವೆ. ಇದನ್ನು ನೀರಿಗೆ ಹಾಕುದು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಮ, ಸ್ವಲ್ಪ ಮೆಂತೆ ಕಾಳು, ಸ್ವಲ್ಪ ತೊಗರಿಬೇಳೆ, ಮತ್ತೆ ಕಡಲೆಬೇಳೆ, ಶೇಂಗಾ ಬೀಜ, ಚೂರು ಅಕ್ಕಿ ರವೆ ಹಾಕ್ತೇವೆ ಇದಕ್ಕೆ, ಅಂದ್ರೆ ಅದು ಗಟ್ಟಿ ಬರಬೇಕಲ್ಲ ಅದಕ್ಕೆ. ಇದನ್ನೀಗ ಮುಚ್ಚಿ ಬೇಯಿಸೋದು. ಇಷ್ಟನ್ನ ಹಾಕಿ ನಾವು ಬೇಯಕ್ಕೆ ಇಡಬೇಕು ನೀರಲ್ಲಿ ಅಲ್ವಾ ಮ್ಯಾಮ್? ಪುಂಡಿ ಸೊಪ್ಪು ಅಂತ ಅಂದ್ರಿ, ಕ್ಯಾಲ್ಸಿಯಂ ಕೂಡ ಜಾಸ್ತಿ ಆಗಿರುತ್ತೆ ಅಂದ್ರಿ. ಇದರ ಇತರೆ ಔಷಧಿಯ ಗುಣಗಳನ್ನ ಹೇಳುದಾದ್ರೆ? ಅಂದ್ರೆ ಇದು ಖಾರ ಇರುವುದಿಲ್ಲ, ಮಕ್ಕಳು ಕೂಡ ತಿಂತಾರೆ, ಮಕ್ಕಳಿಗೆ ಸಹ ಕ್ಯಾಲ್ಸಿಯಂ ಬೇಕಲ್ಲ, ಮತ್ತೆ ಎಲ್ಲರೂ ಸಹ ತಿನ್ಬಹುದು ಇದನ್ನು. ಯಾವುದೇ ರೀತಿಯಾದಂತ ಇದು ಇರೋದಿಲ್ಲ ಇದಕ್ಕೆ, ಹುಳಿ ಆ ತರ ಏನು ಇರೋದಿಲ್ಲ. ಸ್ವಲ್ಪ ಇದನ್ನ ಮಾಡಿ ತಿನ್ಬಹುದು, ಎಲ್ಲ ವಯಸ್ಸಿನವರೆಗೂ ಸೂಟ್ ಆಗುತ್ತೆ. ಹಾಗೆ ನಾವೇ ತಿನ್ಬೇಕು ತಿನ್ನಂಗಿಲ್ಲ ಮಕ್ಕಳಂತಿಲ್ಲ. ಇದನ್ನಾದ್ರೆ ಎಲ್ಲ ಹಾಕಿರ್ತೇವೆ, ಎಲ್ಲ ಶೇಂಗಾ, ಕಡಲೆಬೇಳೆ, ಇದನ್ನ ತೊಗರಿಬೇಳೆ ತಿಂತಾರೆ ಮಕ್ಕಳು. ಅನ್ನಕ್ಕೂ ಸಹ ಹಾಕೊಂಡು ತಿಂತಾರೆ. ಇದರಿಂದ ಪಲ್ಯ ಮಾತ್ರ ಮಾಡಬಹುದಾ, ಬೇರೆ ಏನಾದ್ರೂ? ಪಲ್ಯ ಮಾತ್ರ. ವಿಷಲ್ ಆಗಿದೆ ಮೇಡಮ್, ಈಗ ತೆಗೆಯುವ ಇದನ್ನು. 2 ವಿಷಲ್ ಆದ್ರೆ ಬೆಂದಿರ್ತದೆ, ಸರಿ ಬೆಂದಿರ್ತದೆ. ಈಗ ತೆಗೆಯುವ ಇದನ್ನು. ಈ ತರ ಆಗುತ್ತೆ ಅಲ್ವಾ? ಆದ್ರೂ ನಾವು ಅಕ್ಕಿ ಹಿಟ್ಟನ್ನ ನೀವು ಹಾಕೊಂಡ್ರಲ್ವಾ? ಅಕ್ಕಿ ರವೆ ಹಾಕ್ತೇವಲ್ಲ, ಅದೆಲ್ಲ ದಪ್ಪ ಬರ್ಬೇಕು ಅಂತ ಅದೆಲ್ಲ ನೀರ್ ಹಾಕಿರ್ತೇವಲ್ಲ, ಸೊಪ್ಪು ಒಂದ್ ಕಡೆ ನೀರ್ ಒಂದ್ ಕಡೆ ಆಗ್ತದಲ್ಲ, ಅದಕ್ಕೆ ಅದು ಮಿಕ್ಸ್ ಆಗ್ಬೇಕು, ಅದಕ್ಕೆ ಅದನ್ನ ಹಾಕ್ತೇವೆ. ಟೇಸ್ಟ್ ಏನು ಡಿಫ್ರೆಂಟ್ ಅಂತ ಅನ್ಸಲ್ವಾ? ಇದು ಏನ್ ಅನ್ಸೋದಿಲ್ಲ, ಪದಾರ್ಥ ಟೈಪ್ ಇರೋದ್ರಿಂದಾಗಿ ಏನು ಅನ್ಸಲ್ವಾ ನಮ್ಗೆ? ಏನ್ ಅನ್ಸೋದಿಲ್ಲ, ಹಾಗೇನಾಗೋದಿಲ್ಲ, ಟೇಸ್ಟ್ ಕೊಡ್ತದೆ.
ಹೀಗೆ ಈಗ ನೋಡ್ತಾ ಕುದೀತಾ ಇರ್ತದಲ್ಲ, Okay. ಇದಕ್ಕೆ ಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದು ಖಾರ, ಹಸಿಮೆಣಸ. ಮೆಣಸಿನದು ಪೇಸ್ಟ್ ಮಾಡಿರ್ತೇವೆ, Okay, ಹಾ. ಅದನ್ನು ಸ್ವಲ್ಪ ಹಾಕ್ತೇವೆ. ಓಕೆ. ಈಗ ಅರಿಶಿನ ಹುಡಿ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಅರುಣಾರವರ ಅರಿಶಿನ ಪೌಡರ್. ಸಾಕು. ಗ್ಯಾಸ್ ಚೂರು ಆನ್ ಆಗಬೇಕು. ಇರ್ಲಿ ಆ ಅಷ್ಟೇ ಇರ್ಲಿ. ಸಿಮ್ಮಲ್ಲೇ ಇರ್ಲಿ. Okay. ಚೂರು ಎಣ್ಣೆ ಹಾಕಿ. ಒಗ್ಗರಣೆ ಹಾಕ್ಲಿಕ್ಕಿಲ್ಲ ಇದಕ್ಕೆಲ್ಲ, ಮೇಲೇನೆ ಹೀಗೆ ಎಣ್ಣೆ ಹಾಕ್ಬಿಡೋದಾ? ಹಾಕಿದ್ದು ಸ್ವಲ್ಪ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು. ಸಾಕಾ? ಈಗ ಇದು ಹೀಗೆ ನೋಡಿದಾಗ ಒಂಥರ ಪಾಯಸ ನೋಡಿದಂಗೆ ಅನ್ಸುತ್ತೆ ಅಲ್ವಾ? ನಂಗೆ ಹಾಗೆ ಅನಿಸ್ತಾ ಇದೆ. ಬೇಳೆ ಎಲ್ಲ ನೋಡ್ಕೊಂಡಿದ್ದಾಗ ಏನೋ ಪಾಯಸ ಫೀಲ್ ಬರ್ತಾ ಇದೆ. ಆದ್ರೆ ಇನ್ನು ಖಾರ ಅಂತ ಟೇಸ್ಟ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಓ ಇದು ಇದಕ್ಕೆ ನೆನೆಸಿಕೊಳ್ಳಕ್ಕೆ ಮಾಡ್ಕೊಂಡಿರುವಂತ ಒಂದು ರೆಸಿಪಿ ಅಂತ. ಇದನ್ನು ರೊಟ್ಟಿಗೆ ಸಹ ಹಚ್ಕೊಂಡು ತಿಂತಾರೆ, ಜೋಳದ ರೊಟ್ಟಿಗೆ ಮತ್ತೆ ಚಪಾತಿಗೆ ಹಚ್ಕೊಂಡು ತಿಂತಾರೆ. ಓಕೆ. ಈಗ ರೆಡಿ ಆಯ್ತು ಮೇಡಮ್. ಇದು ಗ್ಯಾಸ್ ಆಫ್ ಮಾಡುವ. ಓಕೆ. ಈಗ ಆಗಿದೆ ಅಲ್ವಾ? ಆಗಿದೆ ಮೇಡಮ್. ಇದನ್ನು ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಪುಂಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಹುಬ್ಬಳ್ಳಿ ಕಡೆ ತುಂಬ ಫೇಮಸ್ ಆಗಿರೋಂತಹ ಪಲ್ಯ ಇದು, ಪುಂಡಿ ಸೊಪ್ಪಿನ ಪಲ್ಯ. ಇವಾಗ ತಾನೇ ಮಾಡಿಕೊಟ್ಟಿರೋಂತಹ ಉಣ್ಗಡ್ಬು ಕೂಡ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಸೂಟೇಬಲ್ ಆಗಿರುತ್ತೆ. ತುಂಬ ಶೀಘ್ರವಾಗಿ ಮಾಡಿಕೊಟ್ಟಿದ್ದಾರೆ ಕೂಡ. ಸೊ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪುಂಡಿ ಸೊಪ್ಪಿನ ಪಲ್ಯ ತಯಾರಿಸುವ ವಿಧಾನ. ಮೊದಲಿಗೆ 1 ಕಟ್ಟು ಪುಂಡಿ ಸೊಪ್ಪು, ಜೀರಿಗೆ, ಓಂಕಾಳು, ಮೆಂತೆಕಾಳು, ತೊಗರಿಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ, ಅಕ್ಕಿ ರವೆ ಸೇರಿಸಿ ಸ್ವಲ್ಪ ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಹಸಿಮೆಣಸಿನ ಪೇಸ್ಟ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕುದಿಸಿಕೊಳ್ಳಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ ಉಂಡಗಡಬುವಿನೊಂದಿಗೆ ಸವಿಯಲು ರೆಡಿ. ಮೇಡಮ್, ಈ ಕಡೆ ಉಣ್ಗಡ್ಬು ಇದಕ್ಕೆ ನೆಂಚ್ಕೊಳ್ಳಿಕ್ಕೆ ಅಂತ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇಲ್ಲೊಂದೇನೋ ಕಾಣಿಸ್ತಾ ಇದೆ, ಕೆಂಪು ಚಟ್ನಿ ಅಂತ. ಕೆಂಪು ಚಟ್ನಿ. ಓಕೆ. ಇದು ಮತ್ತೆ ಇದನ್ನ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇದು ಸಪ್ಪೆ ಇರ್ತದಲ್ಲ, ಅದು ಒಂಚೂರು ಖಾರ ಖಾರ ಇದ್ರೆ ತಿನ್ಲಿಕ್ಕೆ ಟೇಸ್ಟ್ ಕೊಡ್ತದಲ್ಲ, ಹಾಗೆ ಅದನ್ನು ಸ್ವಲ್ಪ ನಂಚ್ಕೊಂಡು ತಿನ್ಬೇಕು, ಒಳ್ಳೇದನ್ನಿಸ್ತದೆ. ಇದನ್ನ ಮನೆಯಲ್ಲೇ ಮಾಡ್ಕೊಂಡ್ ಬಂದಿದ್ದು. ಹಾಗೆ ಟೇಸ್ಟ್ ಮಾಡೋಣ. ಮಾಡಿ. ಓಕೆ. ಫಸ್ಟ್ ಈ ಕಡುಬು ಟೇಸ್ಟ್ ನೋಡೋಣ, ನೀವು ಕೂಡ ಟೇಸ್ಟ್ ನೋಡಿ. ಹೇಳಿ ಮೇಡಮ್. ಇದನ್ನು ಹೀಗೆ ಮುಳುಗಿಸಿ ತಿನ್ನಬೇಕು. ಹೀಗೆ ಇದನ್ನು ಸಹ ಹೀಗೆ ಮಾಡಿ ಹಾಕೋ, ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಹೌದು, ಅಂದ್ರೆ ಟೇಸ್ಟ್ ಗೊತ್ತಾಗ್ತದೆ. ಒಂದ್ಸಲ ಹೀಗೆ ನೋಡ್ತೇನೆ ಟೇಸ್ಟು. ಚೆನ್ನಾಗಿದೆ ಮ್ಯಾಮ್. ಪುಂಡಿ ಸೊಪ್ಪು ಹುಳಿ ಹುಳಿ ಆಗಿರುತ್ತಾ? ಹುಳಿ ಹುಳಿ ಇರ್ತದೆ. ಬೆಲ್ಲ ಹಾಕ್ತಾರೆ, ಅಂದರೆ ಬೆಲ್ಲ ಏನು ಬೇಡ ಈ ಟೈಮಿಗೆ. ಮತ್ತೆ ಬಿಸಿಲು ಟೈಮ್ಗೆ ಇರ್ತದಲ್ಲ, ಅವಾಗ ಜೋರು ಹುಳಿ ಇರ್ತದೆ, ಆಗ ಬೆಲ್ಲ ಹಾಕ್ಬೇಕು ನಾವು. ಬೆಲ್ಲ ಹಾಕ್ಲೇಬೇಕು, ಹಾಕದೇ ಇದ್ರೆ ಅದು ಟೇಸ್ಟ್ ಬರುವುದಿಲ್ಲ, ಇಲ್ಲಾಂದ್ರೆ ಹುಳಿ ಜೋರು ಆಗ್ತದೆ, ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಚಟ್ನಿ ಜೊತೆ ಕೂಡ ಟೇಸ್ಟ್ ಮಾಡಿ. ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ನಮಗೋಸ್ಕರ ತಂದಿದ್ದೀರಲ್ವಾ? ಮಾಡಿ. ಸಖತ್ತಾಗಿದೆ. ಈ 3 ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ. ಇವೆರಡು ನೀವು ನಂಗೆ ಈಗ ಮಾಡ್ಕೊಟ್ಟಿರೋ ಅಂಥದ್ದು. ಇದರ ಜೊತೆ ಇವೆರಡರ ಜೊತೆ ಇದನ್ನ ನೆಂಚ್ಕೊಂಡು ತಿಂತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಊರಿನ ಅಂದರೆ ಹುಬ್ಬಳ್ಳಿ ಶೈಲಿಯ ಒಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಟ್ಟಿದ್ದಾಗೆ ಧನ್ಯವಾದಗಳು. ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಓಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ನೋಡಿದ್ರಲ್ಲ ವೀಕ್ಷಕರೇ,
ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಈ ಥರ ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಹಾಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಡಿಲಿಷಿಯಸ್ ರೆಸಿಪಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನೀವು ಕೂಡ ಈ 2 ರೆಸಿಪಿಗಳನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.